ಜಿಲ್ಲೆಯಲ್ಲಿನ ಟೋಲ್ಗೇಟ್ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮಂಗಳವಾರ ರಾಜ್ಯ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕರೆಯಲಾಗಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಬಂಟ್ವಾಳದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಬ್ರಹ್ಮರಕೂಟ್ಲು ಹಾಗೂ ಸುರತ್ಕಲ್ನಲ್ಲಿ ಇರ್ಕಾನ್ ಕಂಪನಿ ಟೋಲ್ಗೇಟ್ ನಿರ್ವಹಿಸುತ್ತಿದ್ದು, ತಲಪಾಡಿ ಹಾಗೂ ಹೆಜಮಾಡಿಯಲ್ಲಿ ನವಯುಗ ಕಂಪನಿ ಟೋಲ್ ನಿರ್ವಹಿಸುತ್ತಿದೆ. ಹತ್ತಿರ ನಿರ್ಮಾಣವಾಗಿರುವ ಬಗ್ಗೆ ಆಕ್ಷೇಪ ಬಂದಿದೆ. ಆದರೆ ಹಲವಾರು ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು, ಈ ಕುರಿತು ಚರ್ಚಿಸಿ ಕಾನೂನಿನ ತೊಡಕು ಭರಿಸಲು ಸಭೆ ಕರೆಯಲಾಗಿದ್ದು, ರಾಜ್ಯ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ರಾಜೇಶ್ ನಾಯ್ಕ್ ಸರ್ ಅವರು ಹಾಗೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಇಲ್ಲಿ ನೆರೆದಿರುವ ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಟ್ಟು ಇಂದಿನ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕೆಂದು ಮಾನ್ಯ ಸಂಸದ ಹಾಗೂ ಶಾಸಕರನ್ನು ನಾನು ಕೇಳಿಕೊಂಡಿದ್ದೇನೆ. ನಮ್ಮ ಬಂಟ್ವಾಳದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಮಾನ್ಯ ಶ್ರೀ ರಾಜೇಶ್ ನಾಯ್ಕ್ ಸರ್ ಅವರು ಹಾಗೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಈಗಾಗಲೇ NITK ಟೋಲ್ ಗೇಟ್ನ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಸಮಸ್ಯೆಗಳೇನಿದ್ದಾವೆ ಅಂತ ಹೇಳಿದ್ರೆ, BC ರೋಡಿಂದ NITK ವರೆಗಿನ ಮುಖವರೆಗಿನ ರಸ್ತೆಯನ್ನು ಇರ್ಕಾನ್ ಸಂಸ್ಥೆ ನೇರವಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಅಡಿಯಲ್ಲಿ ಮಾಡಿತ್ತು. ತಲಪಾಡಿಯಿಂದ ಹೆಜಮಾಡಿಯಿಂದ ಕುಂದಾಪುರದವರೆಗಿನ ರಸ್ತೆಯನ್ನು BOT ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಂತ ಹೇಳುವಂಥ ಇದರ ಯೋಜನೆ ಅಡಿಯಲ್ಲಿ ನವಯುಗ ಸಂಸ್ಥೆ ಮಾಡಿತ್ತು. ಇವತ್ತು ನವಯುಗನವರು ತಲಪಾಡಿ ಮತ್ತು ಹೆಜಮಾಡಿಯಲ್ಲಿ 2 ಟೋಲ್ ಮಾಡಿದ್ದಾರೆ. ಇರ್ಕಾನ್ ಅವರು NITK ಮತ್ತು ಬ್ರಹ್ಮರಕೂಟ್ಲಲ್ಲಿ 2 ಟೋಲ್ ಮಾಡಿದ್ದಾರೆ. ಭಾಳಷ್ಟು ಜನರ ಬೇಡಿಕೆ ಹತ್ತಿರಗಳ ಟೋಲ್ಗಳಿದ್ದಾವೆ. ಇದನ್ನು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದು 2-3 ಸಭೆಗಳನ್ನು ಮಾಡಿದ್ದೇವೆ. ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ. ಯಾಕಂದರೆ ಅದಕ್ಕೆ ಇರ್ಕಾನ್ ಅವರು ಹಾಕಿರ್ತಕ್ಕಂಥ ಹಣ, NMPT ಅವರು ಹಾಕಿರ್ತಕ್ಕಂಥ ಹಣ ಮತ್ತು ಇನ್ನು ಮೇಂಟೆನೆನ್ಸ್ ಯಾರು ಅನ್ನತಕ್ಕಂಥ ಚರ್ಚೆಗಳಿರೋದ್ರಿಂದ ಮತ್ತು ಅದಕ್ಕೆ ಕಾನೂನು ತೊಡಕುಗಳಿರೋದ್ರಿಂದ ಅದೆಲ್ಲವನ್ನು ಪರಿಹಾರ ಮಾಡಬೇಕು ಅಂತೇಳಿ ಈಗಾಗಲೇ ಮಂಗಳವಾರ ದಿವಸ 2:30 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ ಸಚಿವರು ಅವತ್ತು ಮಂಗಳೂರಿಗೆ ಬಂದಾಗ ನಾನು ದೂರು